ಕೇರಳ ಕರ್ನಾಟಕ ಗಡಿಭಾಗ ತಲಪಾಡಿಯಲ್ಲಿ ಕಳೆದ 3 ದಿನಗಳಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶನದಂತೆ ನಡೆಸಲಾಗುತ್ತಿರುವ ತಪಾಸಣೆ 24 ಗಂಟೆಯೂ ನಡೆಯುತ್ತಿದೆ. ರಾಷ್ಟ್ರೀಯ ಬಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಡಿಯಲ್ಲಿ 10 ಮಂದಿ ವೈದ್ಯಾಧಿಕಾರಿಗಳು ನಿರಂತರ ತಪಾಸಣೆಯಲ್ಲಿ ಭಾಗಿಯಾಗಿದ್ದಾರೆ. ತಲಪಾಡಿ ಟೋಲ್ಗೇಟ್ ಸಮೀಪ ನಿಂತಿರುವ ವೈದ್ಯಾಧಿಕಾರಿಗಳ ತಂಡ ಕೇರಳದಿಂದ ಬರುವ ಮತ್ತು ಹೋಗುವ ವಾಹನಗಳಲ್ಲಿರುವ ಪ್ರಯಾಣಿಕರನ್ನ ತಪಾಸಣೆ ನಡೆಸುತ್ತಿದೆ. ಪ್ರತಿಯೊಂದು ವಾಹನಗಳಲ್ಲಿರುವ ಮಂದಿಯನ್ನ ನಿಲ್ಲಿಸಿ ಉಷ್ಣಾಂಶ ಪರಿಶೀಲಿಸುವ ಯಂತ್ರವನ್ನು ಮುಖಕ್ಕೆ ಇಟ್ಟು ಪತ್ತೆ ಹಚ್ಚುವ ಕಾರ್ಯವನ್ನ ಮಾಡಲಾಗುತ್ತಿದೆ. ಜ್ವರ, ಗಂಟಲಿನ ಸೋಂಕು ಇರುವವರನ್ನ ಕೋಟೆಕಾರು ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲವಾದಲ್ಲಿ ವೆನ್ಲಾಕ್ ಆಸ್ಪತ್ರೆಗೆ ಕಳುಹಿಸಲಾಗುತ್ತಿದೆ. ಕಳೆದ 4 ದಿನಗಳಿಂದ ತಲಪಾಡಿ ಟೋಲ್ಗೇಟ್ ಬಳಿ ತಪಾಸಣೆಯನ್ನ ನಡೆಸಲಾಗುತ್ತಿದೆ. ದೇಹದಲ್ಲಿ ಉಷ್ಣಾಂಶವಿದ್ದ 3ರನ್ನು ಕೋಟೆಕಾರು ಆಸ್ಪತ್ರೆಗೆ ಪರೀಕ್ಷೆಗೆ ಕಳುಹಿಸಲಾಗಿದೆ. 3ರಲ್ಲಿಯೂ ನೆಗೆಟಿವ್ ಕಂಡುಬಂದ ಹಿನ್ನೆಲೆಯಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಕೋವಿಡ್-19 ಸ್ಕ್ರೀನಿಂಗ್ ಕಾರ್ಯದಲ್ಲಿ 10 ಮಂದಿ ಸಿಬ್ಬಂದಿ ಪಾಲ್ಗೊಳ್ಳುತ್ತಿದ್ದೇವೆ. ಜ್ವರ, ಗಂಟಲು ಸೋಂಕು, ಶೀತ ಕಂಡುಬಂದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕಳುಹಿಸುತ್ತಿದ್ದೇವೆ. ತಮ್ಮ ಸುರಕ್ಷತೆಗೆ ಗ್ಲೌಸ್, ಸರ್ಜಿಕಲ್ ಮಾಸ್ಕ್ ಅನ್ನು ಆರೋಗ್ಯ ಇಲಾಖೆ ನೀಡಿದೆ ಎಂದು ರಾಷ್ಟ್ರೀಯ ಬಲ ಸ್ವಾಸ್ಥ್ಯ ಕಾರ್ಯಕ್ರಮ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಶಶಿರೇಖಾ ಹೇಳಿದ್ದಾರೆ. ಕೊರೋನಾ ವೈರಸ್ ಕೋವಿಡ್-19 ಇದು ಸ್ಕ್ರೀನಿಂಗ್ ಆಗ್ತಾ ಉಂಟು. ನಾವು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಿಂದ ಇಲ್ಲಿ ಇದು ಒಂದು 3-4 ಡೇಸಿಂದ ಸ್ಟಾರ್ಟ್ ಆಗಿದೆ. ಸೊ ಮಾರ್ನಿಂಗ್ 9 to 5 ನಮ್ಮದು ಡ್ಯೂಟಿ. ಸೊ 5 o'clock ನಂತರ 24x7 ಇಲ್ಲಿ ಎಲ್ಲ ವೆಹಿಕಲ್ ಇದು ಸ್ಕ್ರೀನಿಂಗ್, ಅಂದರೆ ಯಾರ್ಯಾರು ಕೇರಳ ಸೈಡಿಂದ ಈ ಕಡೆ ಬರ್ತಾ ಇದ್ದಾರೆ, ಹಾಗೆ ನಮ್ಮ ಕಡೆಯಿಂದ ಯಾರು ಆ ಕಡೆ ಹೋಗ್ತಾ ಇದ್ದಾರೆ, ಅವರದ್ದೆಲ್ಲ ಸ್ಕ್ರೀನಿಂಗ್ ಆಗ್ತಾ ಇದೆ. ನೆಕ್ಸ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂಥವ್ರಿಗೆ ಜ್ವರ, ನಮ್ಮಲ್ಲಿ ಒಂದು ಮಿಷನ್ ಉಂಟು, ಅದರಲ್ಲಿ ಎಲ್ಲರದ್ದು ಟೆಂಪ್ರೇಚರ್ ನೋಡ್ತೇವೆ. ಕೋಲ್ಡ್, ಕಫ್ ಅಥವಾ ಏನಾದರೂ ಥ್ರೋಟ್ ಇನ್ಫೆಕ್ಷನ್ ಇದ್ದರೆ ಅಂಥವರನ್ನು ಇಮಿಡಿಯೇಟಾಗಿ ನಾವು ನಮ್ಮ ಕೋಟೆಕಾರ ಆಸ್ಪತ್ರೆ ಉಂಟು, ಉಳ್ಳಾಲ ಆಸ್ಪತ್ರೆ ಉಂಟು, ಇಲ್ಲದೆ ನಮ್ಮ ವೆನ್ಲಾಕ್ ಹಾಸ್ಪಿಟ್ಲ್ ಉಂಟು, ನಮ್ಮದಿಲ್ಲಿ ಹೈವೇದು ಆಂಬ್ಯುಲೆನ್ಸ್ ಉಂಟು, ಅದರಲ್ಲಿ ಹಾಕಿ ಕಳಿಸಿದ್ದೇವೆ ನಿನ್ನೆ 2-3 ಜನರನ್ನು. ಬಟ್ ಎಲ್ಲ ನೆಗೆಟಿವ್ ಬಂದಿದೆ, ಯಾವುದೇ ಕೇಸು ಪಾಸಿಟಿವ್ ಇಲ್ಲ ಇಲ್ಲಿ. ಸೊ ಮುಖ್ಯವಾಗಿ ನಾವು ಜ್ವರ ಉಂಟಾ, ಕೆಮ್ಮು ಉಂಟಾ, ಹಿಸ್ಟ್ರಿ ಆಫ್ ಟ್ರಾವೆಲಿಂಗ್